ಕೊಳ್ಳಿ ಕುಕ್ಕಾವು ಸುತ್ತಮುತ್ತ ಒಂದು ಭಯದ ವಾತಾವರಣ ಇದೆ. ಈ ಬಾರಿಯ ಮಳೆಗಾಲದಲ್ಲೂ ಕೂಡ ಇಷ್ಟು ನೀರು ಬಂದಿಲ್ಲ. ಕೋಡಿಗೆ ಇತ್ತಲತ್ತಿಗೆಲ್ಲ ಹಾಕೋದುಂಟು, ಆಡ ಊಟ ಕೋಡಿಗೆ ಹಾಕಲು. ಒಂದೆರಡು ಗಂಟೆಗಳ ಕಾಲ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಕೊಳ್ಳಿ ಕುಕ್ಕಾವು ಸುತ್ತಮುತ್ತ ಒಂದು ಭಯದ ವಾತಾವರಣ ಇದೆ. ನಾವೀಗ ಇರುವಂಥದ್ದು ಕೊಲ್ಲಿಯ ಸೇತುವೆಯ ಸಮೀಪ. ಇಲ್ಲಿ ನೀರು ಬಹಳಷ್ಟು ವೇಗವಾಗಿ ಮತ್ತು ರಭಸವಾಗಿ ಬಹಳ ಹೆಚ್ಚಾಗಿ ಹರಿದು ಬರ್ತಾ ಇರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕೊಲ್ಲಿಯ ಸೇತುವೆಯ ಮೇಲ್ಭಾಗದಿಂದ ನಾವು ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಬಾರಿಯ ಮಳೆಗಾಲದಲ್ಲೂ ಕೂಡ ಇಷ್ಟು ನೀರು ಬಂದಿಲ್ಲ. ಮಳೆಯ ಟೈಮ್ನಲ್ಲೂ ಕೂಡ ಇಷ್ಟು ನೀರು ಬಂದಿರಲಿಲ್ಲ. ಈಗ ಸ್ವಲ್ಪ ನಾವು ಬರುವಂಥ ಸಮಯದಲ್ಲಿ ಈಗ ಸ್ವಲ್ಪ ತಾಗಿದೆ. ಅದರ ಜೊತೆಗೆ ಇಲ್ಲಿ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಹೊಸ ಹೊಸ ಜಲಪಾತಗಳ ಸೃಷ್ಟಿಯಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಅಂದರೆ ಬಹಳ ವಿಶೇಷವಾಗಿ ಈ ಜಲಪಾತಗಳನ್ನು ತಾವೀಗ ನೋಡ್ತಾ ಇದ್ರಿ, ಹೇಗಿದೆ, ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಇಲ್ಲಿಯ ಕೆಲವರನ್ನು ನಾವು ಮಾತಾಡಿಸ್ಬೇಕು. ಈಗ ಸುದರ್ಶನ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಸರ್, ಈ ಸಲದ ಮಳೆಗಾಲದಲ್ಲಿ ನಿಮಗೆ ಇಷ್ಟು ನೀರು ಬಂದದ್ದಿದೆಯಾ? ವಂದನೆಗಳು. ಇಲ್ಲ, ಈ ಸರ್ತಿ ಮಳೆಗಾಲದಲ್ಲಿ ಇದೇ ಆರಂಭ ಇಷ್ಟು ನೀರು ಬಂದದ್ದು. ಅಂದರೆ ನೋಡಿ, ಇದು ಕೊಲ್ಲಿ ಕಂಬಳ ಆಗುವ ದಡ್ಡು. ಈ ಕಂಬಳ ದಡ್ಡಿಗೆ ನೀರು ಬೀಳಲಿಲ್ಲ ಈ ಸರ್ತಿ ಮಳೆಗಾಲದಲ್ಲಿ. ಮತ್ತೆ ನೋಡಿ, ಫಾಲ್ಸ್ ಎಲ್ಲ ಈಗ ನೋಡಿ ಸೃಷ್ಟಿಯಾದ್ದು ಕಾಣ್ತದೆ. ಇದು ಫಾಲ್ಸ್ ಒಂದು 25-30 ಫಾಲ್ಸ್ ಕಾಣ್ತದೆ. ಇದು ಸೃಷ್ಟಿ ಆಗುದಿಲ್ಲ, ಇಷ್ಟು ಆಗುದಿಲ್ಲ. ಅದು ಒಮ್ಮೆ ಸಿಡಿಲ್ ಬಂತು, ಒಂದೆರಡು ಸಿಡಿಲ್ ಬೆನ್ನಿಗೆ ಬಂದು ಕ್ಲೌಡ್ ಬಸ್ಟ್ ಆಗಿ ಈ ರೀತಿ ಮಳೆ ಒಮ್ಮೆಲೆ ಬಂದದ್ದು. ಇದೊಂದು 4 ವಿಲೇಜಿನ ಕವರಿಗೆ ಬಂತು ಮಳೆ. ಒಂದು 2:30-3 ಗಂಟೆಗೆ ಶುರುವಾದ ಮಳೆ ಒಂದು 5 ಗಂಟೆ ತನಕ ನಿರಂತರವಾಗಿ ಬಂದದ್ರಿಂದ, ಕ್ಲೌಡ್ ಬಸ್ಟ್ ಆಗಿ ಬಂದದ್ರಿಂದ ಬಂತಂತ ನೆರೆ. ಈಗ ಮಳೆ ನಿಂತಿದೆ, ಈಗ ನೆರೆ ಕೂಡ ಕಮ್ಮಿ ಆಗಿದೆ. ಮತ್ತೆ ದೊಡ್ಡ ಹಾನಿ ಯಾರಿಗೂ ಆದದ್ದು ಕಾಣ್ತಾ ಇಲ್ಲ, ಈಗ ಆಗ್ಲಿಲ್ಲ. ಬಟ್ ಇನ್ನೂ ಕೂಡ ಮಳೆ ಬಂದ್ರೆ, ಇನ್ನೂ ಒಂದು 2-3 ಗಂಟೆ ಮಳೆ ಬಂದ್ರೆ ಅಪಾಯ ಇತ್ತು. ಮತ್ತೆ ಸರ್ಕಾರಿ ಅಧಿಕಾರಿಗಳು PDO ಎಲ್ಲ ಬಂದಿದ್ದಾರೆ, ಕುಕ್ಕಾವ್ನಲ್ಲಿ ಇದ್ದಾರೆ, ನೋಡ್ತಾ ಇದ್ದಾರೆ. ಹಾಗಾಗಿ ಏನು ದೊಡ್ಡ ಅಪಾಯ ಏನು ಆಗ್ಲಿಲ್ಲ. ಹಾಗೆ ಮರಗಿಡಗಳು ಬಿದ್ದದ್ದು ಅದು ಇದೇನು ಕಾಣ್ತಾ ಇಲ್ಲ. ಅಂತೂ ಮಳೆ ನಿಂತದ್ದು ದೇವರ ದಯದಿಂದ ಒಳ್ಳೇದಾಯ್ತು. ಇಲ್ಲ ನೆರೆಯಲ್ಲಿ ಮರಗಳು ಕೊಚ್ಕೊಂಡು ಬಂತ, ಒಂದೆರಡು ಸಣ್ಣದು ಬಂದಿದೆ, ಸಣ್ಣ ಲ್ಯಾಂಡ್ ಸ್ಲೈಡ್ ಆಗ್ಲಿಲ್ಲ. ಈಗ ಈ ಒಂದು ಜಲಪಾತದ ಸೃಷ್ಟಿಯ ಬಗ್ಗೆ ಏನ್ ಹೇಳ್ತೀರಿ? ಜಲಪಾತ ಇದು ಭಯಂಕರ ಸುಂದರ ಜಲಪಾತ. ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಸ್ಟೀಪ್ ಇರುವಂತ 90 ಡಿಗ್ರಿ ಸ್ಟೀಪ್ ಇರುವಂತ ಜಲಪಾತ. ನೋಡ್ಲಿಕ್ಕೆ ಮಾತ್ರ ಅದರ ಸೊಬಗನ್ನು ನೋಡಿ ಸವಿಬಹುದು ಹೊರತು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಂತೂ ಇದೊಂದು ಅಪರೂಪದ ಘಟನೆ, ಅಪರೂಪ ಅಂತಲೇ ಹೇಳ್ಬೋದು. ಹೌದು, ಇದು ನೋಡಿ, ಇವರು ಸುದರ್ಶನ್ ಅವರ ಮಾತು. ಇಲ್ಲಿ ಬಹಳಷ್ಟು ಜನ ಈಗ ನೀರು ನೋಡ್ಲಿಕ್ಕೆ ಅಂತಾನೆ ಬಂದವರಿದ್ದಾರೆ. ಫಸ್ಟ್ ಈ ಮಳೆಗಾಲದಲ್ಲಿ ಫಸ್ಟ್ ಸಾಧಾರಣ ಇದು ಫುಲ್ ದೊಡ್ಡ ಫುಲ್ ಲೆವೆಲ್ ಆಗಿದೆ. ನಮ್ಮ ಕಂಬಳ ಕರೆ ಉಂಟಲ್ಲ, ಅದೆಲ್ಲ ಫುಲ್ ಲೆವೆಲ್ ಆಗಿದೆ. ಈಗ 3 ಗಂಟೆ ನಂತರ ಲೆವೆಲ್ ಆಗಿತ್ತು. ಭಯ ಆಗಿತ್ತಾ? ಎದುರಿಗೆ ಆಗಿದೆ. ಯಾವ ತರ ಹೋದ ವರ್ಷ ಆಗಿದೆಲ್ಲ, 4 ವರ್ಷ ಮುಂಚೆ ಆ ಥರ ಭಯ ಆಗಿದೆ. ಎಸ್, ನೀವೀಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇದೆ ಇಲ್ಲಿ ಕೊಲ್ಲಿಯ ಸುತ್ತಮುತ್ತದ ಪರಿಸ್ಥಿತಿ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲಿರ್ತಕ್ಕಂತಹ ಕಂಬಳದಡ್ಡು, ಇದನ್ನು ಕೂಡ ಇಲ್ಲಿಗೂ ಕೂಡ ನೀರು ಬಂದಿತ್ತು. ಆ ನೀರು ಸಂಪೂರ್ಣವಾಗಿ ಇಲ್ಲಿ ಆವರಿಸಿಕೊಂಡಿತ್ತು ಅನ್ನುವಂಥದ್ದು ಸ್ಪಷ್ಟ. ಇದೀಗ ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆಗಿದೆ ಈಗ ನಾವು ವರದಿ ಮಾಡ್ತಾ ಇರುವಂಥ ಸಮಯದಲ್ಲಿ. ಆದರೆ ಆತಂಕ ಸೃಷ್ಟಿಯಾದಂತೂ ಸತ್ಯ. ಯಾಕೆಂತಂದ್ರೆ ಇದು ಕೊಲ್ಲಿ ಕಂಬಳದ ದಡ್ಡು, ಅಂದ್ರೆ ಕಂಬಳ ಕರೆ ಅಂತ ಏನು ಕರಿತೀವಿ, ಅದು ಅಲ್ಲಿ ನೀರು ಅಲ್ಲಿಯ ತನಕ ಬಂದಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಆತಂಕ ಕಮ್ಮಿ ಆಗಿದೆ, ಸ್ವಲ್ಪ ನೆರೆ ಕಡಿಮೆ ಆಗಿದೆ. ಇನ್ನೂ ಕೂಡ ನಾವು ಕುಕ್ಕಾವು ಮತ್ತು ಇನ್ನಿತರ ಪ್ರದೇಶಗಳಿಗೆ ಹೋಗಿ ಅಲ್ಲಿಯ ವಾಸ್ತವ ಸ್ಥಿತಿಯನ್ನ ವಿವರಿಸ್ತಾ ಹೋಗ್ತೇವೆ. ಈಗ ನಾವಿರುವಂಥದ್ದು ಕುಕ್ಕಾವಿನ ಸೇತುವೆಯ ಸಮೀಪ. ಕುಕ್ಕಾವಿನ ಸೇತುವೆಯಲ್ಲಿ ಮತ್ತೆ ಆತಂಕದ ವಾತಾವರಣ ಇದೆ. ಯಾಕೆಂತಂದ್ರೆ ನೋಡಿ, ಹೀಗೆ ಬಂದು ಇಲ್ಲಿಯೂ ಕೂಡ ಮರ ಈಗ ನಿಂತಿರುವಂಥದ್ದು. ಈ ಹಿಂದೆಯೂ ಕೂಡ ಹೀಗೆ ಮರ ನಿಂತಾಗ ಆಪತ್ತು ಎದುರಾಗಿರುವಂಥದ್ದು. ಇಲ್ಲಿ ಸೇತುವೆಗಳು ಕುಸಿದು ಹೋಗಿರುವಂಥದ್ದನ್ನು ನಾವೀಗ ನೋಡ್ತಾ ಇರಬಹುದು. ಇಲ್ಲಿ ಈಗ ಕೊಂಚ ಮಟ್ಟಿಗೆ ಅಪಾಯ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನೀರಿನ ಪ್ರವಾಹದ ರೀತಿಯಲ್ಲಿದ್ದಂಥ ನೀರು ತಗ್ಗಿದೆ ಅಂತ ಹೇಳ್ಬೋದು. ಇದೀಗ ನೀವು ನೋಡ್ತಾ ಇದ್ದೀರಿ ಕುಕ್ಕಾವಿನ ಸೇತುವೆಯ ಸಮೀಪದ ದೃಶ್ಯಾವಳಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀವಿ. 2019ರಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಇದೇ ಕುಕ್ಕಾವಿನ ಸೇತುವೆಯಲ್ಲೇ ಆತಂಕಗಳು ಎದುರಾಗಿದ್ದು, ಇಲ್ಲಿ ಸಂಪರ್ಕ ಕಡಿತಗೊಂಡಿರುವಂಥದ್ದು ಕೂಡ ಇದೇ ಸ್ಥಳದಲ್ಲಿ. ಅದರಿಂದ ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ನವರು ಕೂಡ ಇದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ವಿನಯ್ ಚಂದ್ರ ಅಂತ. ಈಗ ಪ್ರವಾಹದ ಪರಿಸ್ಥಿತಿ ಇತ್ತು, ಏನ್ ಹೇಳ್ತೀರಿ? PDO ಕೂಡ ಇದ್ದಾರೆ, ಈಗ ಸ್ಥಳವನ್ನ ಪರಿಶೀಲಿಸಿದ್ದಾರೆ, ಏನ್ ಹೇಳ್ತೀರಿ? ಈಗ ಕಳೆದ ಸಲ ನೀವು ಹೇಳಿದ ಹಾಗೆ 19ರ ಯಾವುದು ಒಂದು ಪ್ರವಾಹ ಬಂದಿದೆ, ಅದೇ ರೀತಿ ಈ ಸಲ ಬಂದಿದೆ.
ಈ ಸಲ ಸ್ವಲ್ಪ ಮರ ಕಡಿಮೆ ಬಂದು ನಮ್ಮ ಸೇತುವೆಯನ್ನು ಉಳಿಸಿದೆ. ಯಾಕಂದರೆ ಕಳೆದ ಸಲ ಈ ಸೈಡ್ ಕಟ್ಟಾಗಿ ಹೋಗಿದೆ. ಈ ಸಲ ಜಾಸ್ತಿ ಮರ ಬಂದರೆ ಖಂಡಿತ ಆ ಸೈಡ್ ಕಟ್ಟಾಗಿ ಹೋಗ್ತಿತ್ತು. ಈ ಕಡೆ ಮಾತ್ರ ಅಲ್ಲ, ನಮ್ಮದು ಈ ಕಡೆ ಮೇಲೆ ಅಪ್ಪನದೊಡ್ಡು ಮತ್ತು ಕುಕ್ಕಾವು, ಕಕ್ಕೆನಾಜೆ ಮತ್ತು ಗಣೇಶ್ ನಗರ ಮತ್ತು ನಮ್ಮದು ಬೊಲ್ಲಾಜಿಯಲ್ಲಿ ನಮ್ಮದು ಸಂಪರ್ಕ ರಸ್ತೆ ಕಡಿತ ಆಗಿದೆ ಈಗ ಆಲ್ರೆಡಿ. ಅದನ್ನು ನಾವು ಎಲ್ಲ ಕಡೆ ನಾವು ವೀಕ್ಷಣೆ ಮಾಡಿ ನಾನು ಮತ್ತು ಪಿ ಡಿ ಒಗೆ ಹೋಗಿ ಬಂದಿದ್ದೇವೆ. ನಾನು ಮತ್ತು ಪಿ ಡಿ ಒ ಅವರು ಮಧ್ಯಾಹ್ನ 2 ಗಂಟೆಯಿಂದ ಹೊತ್ತಿನಿಂದ ಎಲ್ಲ ಕಡೆಗೆ ನಾವು ವೀಕ್ಷಣೆ ಮಾಡ್ತಿದ್ದೇವೆ. ಯಾಕೆಂದರೆ ಎಲ್ಲ ನಮ್ಮ ಗ್ರಾಮದ ಜನತೆಯ ಬಗ್ಗೆ ನಾವು ಸ್ವಲ್ಪ ಅವರಿಗೆ ಬೇಕಾದ ಎಲ್ಲ ಸಹಕಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೇವೆ. ಈಗಾಗಲೇ ಎಲ್ಲ ಕಡೆ ನಾವು ಯಾವುದು ನಮ್ಮದು ಗಣೇಶ್ ನಗರದಲ್ಲಿ ಒಂದು 32 ಮನೆ ಇದ್ದದ ಮನೆ ಎಲ್ಲ ಅಲ್ಲಿಂದ ಜಾಸ್ತಿ ಮಳೆ ಬಂದರೆ ನೀವು ಶಿಫ್ಟ್ ಆಗಬೇಕಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಮೇಲಾಧಿಕಾರಿಯವರಿಗೆ ಪಿ ಡಿ ಅವರು ಈಗಾಗಲೇ ತಿಳಿಸಿದ್ದಾರೆ, ಏನು ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ತಿಳಿಸಿದ್ದಾರೆ. ನಮಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಯಾಕೆಂದರೆ ಎಲ್ಲ ಕಡೆ ನಮಗೆ ರಸ್ತೆಗಳೆಲ್ಲ ಡ್ಯಾಮೇಜ್ ಆಗಿದೆ, ಮರಗಳು ಎಲ್ಲ ಸೇತುವೆಯಲ್ಲಿ ಬ್ಲಾಕ್ ಆಗಿದೆ. ದಯವಿಟ್ಟು ಇದನ್ನು ಕೊಡುವಂಥ ಜಿಲ್ಲಾಡಳಿತ ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಯಾಕೆಂದರೆ ಗ್ರಾಮ ಪಂಚಾಯತ್ ಯಾವುದೇ ರೀತಿಯ ಅನುದಾನ ಇಲ್ಲ. ಯಾಕೆಂದರೆ ನಮಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮವನ್ನು ವಹಿಸಬೇಕಂತ ನಾನು ಖಂಡಿತವಾಗಿ ಅವರ ಹತ್ರ ಮನವಿಯನ್ನು ಕೂಡ ಮಾಡ್ತೇನೆ. ನಮ್ಮ ಜನತೆಗೆ ಏನು ಆಗದ ರೀತಿಯಲ್ಲಿ ಅವರು ಕ್ರಮವನ್ನು ಕೈಗೊಳ್ಳಬೇಕಂತ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ. ಸರ್ ಏನು ಹೇಳ್ತೀರಿ? ಇದು ನಾವು ಅನಿಶ್ಚಿತವಾಗಿ ಬಂದಂಥ ಒಂದು ಮಳೆ. ಯಾಕಂದರೆ 2 ಗಂಟೆವರೆಗೆ ನಾವು ಆಫೀಸಲ್ಲಿ ಇದ್ದು ಮಳೆ ಸ್ಟಾರ್ಟ್ ಆಗಿದೆ, ಸುಮ್ಮನೆ ಬಿಸಿಲಿತ್ತು. ಮತ್ತೆ ಸಡನ್ನಾಗಿ ಮಳೆ ಬಂತು. 4 ಗಂಟೆಗೆ ಆಗುವಾಗ ವಿಪರೀತ ಇಲ್ಲಿ ಫೋನ್ ಬಂತು ನಮಗೆ, ಸರ್ ನೀರು ಬರ್ತಾ ಇದೆ, ತುಂಬ ಫುಲ್ ಆಗಿದೆ ಅಂತೇಳಿ. ಮತ್ತು ನೋಡುವಾಗ ಇಲ್ಲಿ 2019 ಘಟನೆ ಮರುಕಳಿಸುವಂಥ ರೀತಿಯಲ್ಲಿ ಆಗಿದೆ. ಇಲ್ಲೆಲ್ಲ ಮರ ಬಂದು ಫುಲ್ ನೀರು ಮೇಲೆ ಬರ್ತಾ ಇತ್ತು. ಹಾಗೆ ಕೂಡಲೇ ನಾವು ಅಲ್ಲಿ ಇಮಿಡಿಯೇಟ್ ಆಗಿ ನಾವು ಗಣೇಶ್ ನಗರ ಹೋದೆವು. ಅದು ಸ್ಲೈಡ್ ಆಗುವಂಥ ಒಂದು ಏರಿಯಾ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ ಅಲ್ಲಿರುವಂಥ ಎಲ್ಲ ಜನರು ಮನೆಗೆ ಹೋಗಿ ಅವರೆಲ್ಲ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡಿದೆವು. ಅವರೆಲ್ಲ ಬೇರೆ ಶಿಫ್ಟ್ ಆಗಿದ್ದಾರೆ, ಯಾರು ಅಲ್ಲಿ ಉಳಿದಿಲ್ಲ. ಮತ್ತೆ ಎಷ್ಟು ಜನರನ್ನ ಶಿಫ್ಟ್ ಮಾಡಿದ್ರಿ? ಎಷ್ಟು ಮನೆಗಳವ್ರನ್ನ? ಅಲ್ಲಿ 32 ಜನ ಮನೆಯವರಿದ್ದಾರೆ. ಆಲ್ರೆಡಿ ತುಂಬ ಜನ ಹೊರಗಡೆ ಹೋಗಿದ್ದಾರೆ, ಯಾರು ಉಳಿದಿಲ್ಲ. ಉಳಿದಂಥ ಒಂದು 7-8 ಮಂದಿಯ ಮನೆಯವರು ಅವರು ಹೋಗಿ ಇರಲಿಲ್ಲ. ಅವರಿಗೆ 2 ಸಾರಿ ನೋಟಿಸ್ ಕೊಟ್ಟಿದ್ದೇವೆ ನಾವು, ಹೋಗಿ ದಯವಿಟ್ಟು ಹೋಗಿ ಕೈ ಮುಗ್ದು ಹೇಳಿದ್ದೇನೆ ಅವರಿಗೆಲ್ಲ. ಆದರೂ ತುಂಬ ಜನ ಹೋಗಿರಲಿಲ್ಲ. ಇವತ್ತು ಹೋದಾಗ ದಯವಿಟ್ಟು ಹೋಗ್ತೇವೆ ಸರ್ ಅಂತ ಅವ್ರು ನನ್ನ ಹತ್ರನೇ ಹೇಳಿದರು. ಹಾಗಾಗಿ ಅವರಿಗೆ ಮತ್ತೊಂದು ಸರಿ ಮನವಿ ಮಾಡಿದೆ. ನಮ್ಮ ಕಣ್ಣ ಎದುರೇ ಎದ್ದುಕೊಂಡು ಹೋಗಿದ್ದಾರೆ. ಎಲ್ಲ ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ? ಅವರಿಗೆ ನೆರೆ ಪರಿಹಾರದಲ್ಲಿ ಮನೆ ಸಿಕ್ಕಿತ್ತು ಅವರಿಗೆಲ್ಲ, ಎಲ್ಲರಿಗೂ ಕೂಡ ಸಿಕ್ಕಿತ್ತು. ಅವರೆಲ್ಲ ಆ ಮನೆಯಲ್ಲಿ ಕೂತ್ಕೊಳ್ಳದೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಮತ್ತೆ ಕೆಲವರು ಅವರ ಸಂಬಂಧಿಕರ ಮನೆಗೆ, ಅಂದರೆ ಮನೆಯ ಕೆಲಸ ಪೂರ್ತಿ ಆಗದವರೆಲ್ಲ ಅವರ ಸಂಬಂಧಿಕರಲ್ಲಿ ನೆರೆ ಪರಿಹಾರ ಇರುವಂಥವರು ಅಲ್ಲಿ ಹೋಗಿದ್ದಾರೆ. ಈಗ ಇಲ್ಲಿ ಸ್ವಲ್ಪ ಭಯದ ವಾತಾವರಣ ಇತ್ತು. ಖಂಡಿತ ಉಂಟು. ಮತ್ತೆ ನಾವು ಜನರಲ್ಲಿ ವಿನಂತಿ ಮಾಡೋದು ಅಂತ ಹೇಳಿದರೆ, ಈ ರಾತ್ರಿ ಹಗಲಲ್ಲಿ ಈ ಥರ ಸಡನ್ ಆಗಿ ಬಂದಿದ್ರೆ ಏನು ಓಡ್ಬೋದು. ಆ ರಾತ್ರಿ ಈ ಥರ ಬಂದರೆ ಯಾರು ಏನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನದಿ ಪಾತ್ರದಲ್ಲಿರುವಂಥ ಜನರು ದಯವಿಟ್ಟು ಈ ಒಂದು ಮಳೆಗಾಲದಲ್ಲಿ ಇಂಥ ಸನ್ನಿವೇಶ ಇರುವುದರಿಂದ ದಯವಿಟ್ಟು ಅವರು ಅವರ ಸಂಬಂಧಿಕರ ಮನೆಗೆ ಎಲ್ಲಿಗಾದರೂ ಹೋಗಬೇಕು ಅಂತ ಅಲ್ಲಿ ವಿನಂತಿ ಮಾಡ್ತಿರೋದು. ಮತ್ತು ಇದನ್ನು ನಾವು ತೆರವುಗೊಳಿಸುವಂಥ ವ್ಯವಸ್ಥೆಗೆ ನಾವು ಈಗಾಗಲೇ PW ಅವರಿಗೆ ಹೇಳಿದ್ದೇವೆ, ಮಾತಾಡ್ತೇವೆ. ಅವರು ತೆಗೆದಿದ್ರು ನಾವು ಪಂಚಾಯತ್ ವಿಪತ್ತು ಅಧ್ಯಕ್ಷರೆಲ್ಲ ವಿಪತ್ತು ತಂಡದಲ್ಲಿದ್ದಾರೆ, ಅವರೆಲ್ಲ ಸೇರಿ ನಾವು ಇದನ್ನು ತೆಗೆಯುವಂಥ ವ್ಯವಸ್ಥೆ ಮಾಡಿ. ಇಲ್ಲದ್ರೆ ಯಾವಾಗ? ನಾಳೆ ಕೆಲಸ ಮಾಡ್ತೇವೆ. ಸಮಯ ಎಸ್ ನೋಡಿ, ಇದು ಅಂದ್ರೆ ಲಾಸ್ಟ್ ಟೈಮ್ ಕೂಡ 2019 ಹೀಗೆ ಬಂದು ಸೇತುವೆಯಲ್ಲಿ ಮರ ನಿಂತಿರೋದು ಸೇತುವೆ ಕುಸಿತ ಆಗಿರುವಂಥದ್ದು. ಕುಕ್ಕಾವಿನ ಸೇತುವೆ ಏಕಾಏಕಿ ಕುಸಿತ ಆಯಿತು, ಸಂಪರ್ಕ ಕಡಿತಗೊಳ್ಳಿತು. 2019 ಆದಂಥ ಅನಾಹುತಗಳು ಎಲ್ಲರೂ ಕೂಡ ಭಯಭೀತರಾಗಿದ್ದು, ಬಹಳಷ್ಟು ನೋವುಗಳಾಗಿದ್ದು ಎಲ್ಲವೂ ಕೂಡ ಇದೆ. ಆದರೆ ಈ ಬಾರಿ ಅಂಥದ್ದೇ ಒಂದು ಆತಂಕ ಇತ್ತು. ಆದರೆ ಕೊಂಚ ಮಟ್ಟಿಗೆ ವರುಣದೇವ ಕೃಪೆ ತೋರಿದ್ದಾನೆ ಈಗ. ಆದ್ದರಿಂದ ಕೊಂಚ ಮಟ್ಟಿಗೆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇದೆ. ಇನ್ನೊಂದಷ್ಟು ಮರಗಳು ಹೀಗೆ ಬಂದು ನಿಂತರೆ 2019 ಪರಿಸ್ಥಿತಿ ಮರುಕಳಿಸುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡೋ ಒಂದು ಮತ್ತಷ್ಟು ಜನರನ್ನ ಮಾತಾಡಿಸುವ. കോടിക്കടി ഇത്തരത്തികൾ ആക്കുന്നുണ്ട് ആടോട്ട് കോടിക്കത്തില് മുഖം പൊടിക്കാൻ നിങ്ങൾ സുധത്തെ വരട്ടെ ഇല്ല ಓಲು മിച്ചല് പൂര കറിയൊന്ന് പൂര വത്തുണ്ട് കറണ്ട് കമ്മല പാറാത്തുണ്ട് ಮುಖದಾಯ್ತು ಅಲ್ಪನ ಅದಾಲ ಮಲ್ಪರ ಪೂಜೆ ಇಲ್ಲ ಸುತ್ತ ನೀರು ಕಾಂಪೌಂಡ್ ಫುಲ್ಲು ನೀರೇ ಇಲ್ಲಿಗೆ ಪೊಗ್ಗರ ಒಂತೆ ಇದೇ ಫುಲ್ಲ ಕಿದೆತ್ತ ಬುಲಾಯಿ ಪೂರ ನೀರೇ ಇತ್ತೆ ಏರ್ ಬತ್ತೀರಿ ಇಲ್ಲದಲ್ಲೇ ಏರ್ಲ ಬತ್ತಿದ್ದೀರಿ ಎಂಕ್ಲು ಇಂಚಿ ಬತ್ತ ನಿಗ್ಲಿಂಚಿ ಬತ್ತಾರೆ ಅಂದು ಇದಂತೆ ನೀರು ಕಮ್ಮಿ ಅಂಡೆ ಇತ್ತೆ ನೀರು ಕಮ್ಮಿ ಅಂಡು ಯಾಕಂದ್ರೆ ನೀರು ಬಂದಾಗ ನಿಕ್ಲಿಗೆ 2019 ಅದನ್ನ ಆದಿತ್ತನತೆ ಅಂಚನೆ ಆದಿತ್ತನ ಅಂಚನೆ ಆದಂಡ ಅಂಚ ಅಪ್ಪಗದಲ್ಲೇ ಕೊಂದಂಜಿ ಕಣಕ್ಕು ಬರವತ್ತಿ ಈ ಜಾತಿ ಸಾಧಾರಣ ಬತ್ತುಂಡು ನೆಟೆ ಆತ ಕಣಕ್ಕೆ ಬರ್ಪೇದನ ಕಣಕ್ಕೆ ಬರ್ಪೇದನ್ನ ಎಂಕ್ಲು ಇಲ್ಲು ಪೂರ ಹೋಗ್ಬೇಕಂಡು ಅದೇ 2019 ಆದಾಗೆ ಆದರೆ ಖಂಡಿತವಾಗಿಯೂ ಈ ಸಾರಿಯೂ ನಮ್ಮ ಮನೆಗಳೆಲ್ಲ ಹೋಗ್ತಾ ಇತ್ತು ಅಂತ. ಆಗ ಇಲ್ಲಿ ಇವರಿದ್ರು. ನಮಸ್ತೆ. ನಮಸ್ತೆ. ಏನು ಹೆಸರು? ಸುದೀಶ್ ಅಂತ. ಓಕೆ, ಏನು ಹೇಳ್ತೀರಿ?
ಅದೇ ಈ ಸಲ ನೀರ ಹೋದ್ಸಲ ಹೇಗೆ ಬಂದಿದೆ ಹಂಗೆ ಬಂದಿದೆ. ಆದರೆ ಈ ಸಲ ಸ್ವಲ್ಪ ಮರ ಎಲ್ಲ ಬಂದಿಲ್ಲ. ಆ ಮರದಿಂದ ಬಂದಿಲ್ಲ ಅಂದರೆ ಅದಕ್ಕೋಸ್ಕರ ಇಷ್ಟೊಂದು ಸ್ವಲ್ಪ ಸೇಫ್ ಆಗಿದೆ. ಎಷ್ಟು ಸೇಫ್ ಆಗಿದೆ. ಹೌದೌದು, ಮರ ಬರ್ತಿದ್ರೆ ಹೋದ್ಸಲ ಥರನೇ ಆಗ್ತಾ ಇತ್ತು. ಎಸ್, ಹೇಗೆ ಹರಿತಾ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೇವೆ. ಇಡೀ ಕುಕ್ಕಾವಿನ ನದಿ ಒಂದು ಕ್ಷಣಕ್ಕೆ ಆಕ್ರಮಿಸಿಕೊಂಡಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಜನರ ಆತಂಕ ದೂರ ಆಗಿದೆ. ಆದರೆ ರಾತ್ರಿ ಮತ್ತೆ ಮಳೆ ಬರುತ್ತಾ ಅನ್ನುವಂಥ ಆತಂಕದಲ್ಲಿ ಜನರಿದ್ದಾರೆ. ಇಡೀ ಪಾದೆ ಮನೆ, ಕುಕ್ಕವು ಪಾದೆ ಮನೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಪಾದೆ ಮನೆಯ ಆಗಿನ ದೃಶ್ಯ. ಕೆಲವೊಂದು ದೃಶ್ಯಾವಳಿಗಳು ನಮಗೆ ಸುದೇಶ್ ಅವರು ಕಳಿಸಿರುವಂಥದ್ದಿದೆ, ನಾವೀಗ ನಿಮಗೆ ತೋರಿಸಿ ನೋಡಿ. ಇದು ಪಾದೆ ಮನೆಯ ದೃಶ್ಯಾವಳಿ, ಪಾದೆ ಮನೆ ಅಂತ ಏನು ಕರಿತೀವಿ ಅಲ್ಲಿಯ ದೃಶ್ಯಾವಳಿಗಳು. ಇದೀಗ ಪ್ರವಾಹ ನಿಂತ ನಂತರದ ಪರಿಸ್ಥಿತಿ ನೋಡಿ, ಹೇಗೆ ಅವರ ತೋಟವನ್ನು ಆಕ್ರಮಿಸಿಕೊಂಡಿದೆ. ತೋಟ ಸಂಪೂರ್ಣವಾಗಿ ಮರಳಿನಿಂದ ಮಿಶ್ರಿತ ಆಗಿರುವಂಥದ್ದು. ತೋಟಕ್ಕೆ ಮೇಲ್ಗಡೆ ಗುಡ್ಡದಿಂದ ಬಂದಂಥ ಎಲ್ಲ ಕಟ್ಟಿಗೆ ಪೀಸ್ಗಳಿರ್ಬೋದು ಎಲ್ಲವೂ ಕೂಡ ತೋಟದಲ್ಲಿ ಶೇಖರಣೆ ಆಗಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಪಾದೆ ಮನೆಯ ದೃಶ್ಯ, ಬಹಳ ಭೀಕರ. ಯಾಕೆ ಅಂತಂದರೆ ಬೆಳ್ತಂಗಡಿ ತಾಲೂಕಿನ ಬಹುತೇಕ ಎಲ್ಲ ಕಡೆ ಇವತ್ತು ಬಿಸಿಲಿತ್ತು. ನಂಬಲಿಕ್ಕಿಲ್ಲ ನೀವು, ಮಳೆ ಬಂದಿದೆ ಅಂತ ಹೇಳಿದರೆ. ಇಲ್ಲಿ ಧಾರಾಕಾರ ಮಳೆ ಮಾತ್ರ ಅಲ್ಲ, 2019ರ ಪರಿಸ್ಥಿತಿ ಮರು ನಿರ್ಮಾಣ ಆಗುತ್ತೋ ಅನ್ನುವಂತಹ ಭಯ ಇದೆ ನೋಡಿ. ಯಾವ ರೀತಿಯಾಗಿ ಇಲ್ಲಿ ಅಂತಹದೊಂದು ಭಯ ಇದೆ ಅನ್ನುವಂಥದ್ದು. ಇದರ ಜೊತೆಗೆ ಮತ್ತಷ್ಟು ಸ್ಥಳಗಳಿಗೆ ಹೋಗಿ ನಿಮಗೆ ವಿವರಣೆಯನ್ನು ಕೊಡ್ತೀವಿ. ನಾವೀಗಿರುವಂಥದ್ದು ಕೊಲ್ಲಿಯ ಪಣಿಕಲ್ ರಸ್ತೆಯ ಬೊಳ್ಳಾಜೆಯಲ್ಲಿ. ಬೊಳ್ಳಾಜೆಯ ಸೇತುವೆ ಹೇಗೆ ಕೊಚ್ಚಿಕೊಂಡು ಹೋಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ನಾವಿಲ್ಲಿ ತಲುಪುವಾಗ ಕತ್ಲಾಗಿದೆ, ಆದರೆ ಬೆಳಗ್ಗಿನ ದೃಶ್ಯಾವಳಿ ಅಂದರೆ ಮಧ್ಯಾಹ್ನದ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಇಲ್ಲಿಯ ಸೇತುವೆ ಕೊಚ್ಚಿಕೊಂಡು ಹೋಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈ ಸೇತುವೆಯ ನೈಜ ದೃಶ್ಯಾವಳಿ. ಈಗ ನಿಮಗೆ ಇಲ್ಲಿ ಬಹಳಷ್ಟು ದೃಶ್ಯಾವಳಿಗಳು ಕಾಣೋದಿಲ್ಲ, ಬದಲಾಗಿ ಆಗಿನ ವಿಡಿಯೋ ಇದೆ, ಆ ವಿಡಿಯೋವನ್ನು ಕೂಡ ನಾವು ನಿಮಗೆ ಪ್ಲೇ ಮಾಡ್ತಾ ಇದ್ದೇವೆ. ಈ ಸಲ ಇದಕ್ಕೆ ಏನು ಮೋರಿ ಇತ್ತು, ಅದು ಕಳೆದ ಸಲನೇ ಹೋಗಿತ್ತು. ಬಟ್ ಏನಂತ ಹೇಳಿದ್ರೆ ಈ ಸಲ ಇಲ್ಲಿ ಹೊಸ ಕಾಂಕ್ರೀಟ್ ರೋಡ್ ಆಗಬೇಕಾದ್ರೆ ಒಂದು ಮೋರಿ ವ್ಯವಸ್ಥೆ ಮಾಡಿದ್ರು. ಅದಕ್ಕೆ ಬೇಡ, ಸೇತುವೆನೇ ಮಾಡಬೇಕಂತ ಹೇಳಿದಾಗ ಈ ಮಳೆ ಏನು ಟೈಮ್ ಇದೆ ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ. 1 ಕೋಟಿ ಸೇತುವೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಇವಾಗ ತಾತ್ಕಾಲಿಕವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸಾಧಾರಣ ಒಂದು 200-300 ಮನೆ ಇದ್ದಾವೆ. ಇವರಿಗೆ ಇದೇ ಸೇತುವೆ ಆಶ್ರಯ. ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಇವತ್ತು ಬೆಳೆ ಎಷ್ಟೊತ್ತಿಗಿದೆ? ಹೀಗಾದ್ದು ಒಂದು 3:45ರಿಂದ ಸ್ಟಾರ್ಟ್ ಆಗಿದೆ ಮಳೆ. 3:45ರಿಂದ ಒಂದು 5 ಗಂಟೆ ಆಗಬೇಕಾದ್ರೆ ಫುಲ್ ನೀರು ಬಂದಿದೆ. ಏನು ಹೇಳ್ತೀರಿ ನೀವು? ಎಷ್ಟೊತ್ತಿಗೆ ನೋಡಿದ್ರಿ? ನಾವು 3 ಗಂಟೆಗೆ ಇಲ್ಲಿ ಫೋನ್ ಮಾಡಿದ್ವಿ ರೋಡ್ ಬ್ಲಾಕ್ ಆಗಿದೆ ಅಂತ. ಅಷ್ಟೊತ್ತಿಗೆ ನಾವೆಲ್ಲ ಬಂದು ನೋಡಿದ್ರೆ ನೀರು ಫುಲ್ಲು ಮೋರಿ ಮೇಲೆ ಒಂದು 2-3 ಅಡಿ ನೀರು ಹೋಗ್ತಾ ಇತ್ತು. ಅಷ್ಟೊತ್ತಿಗೆ ಎಲ್ಲ ಈ ಕಲ್ಲೆಲ್ಲ ಕಿತ್ತೋಗಿ ಅರ್ಧ ರೋಡ್ ಕಿತ್ಕೊಂಡು ಹೋಗಿದೆ. ಇಲ್ಲಿ ಇನ್ನೇನಿದ್ರು 2 ವೀಲರು 3 ವೀಲರು ಆಟೋ ರಿಕ್ಷಾ ಮಾತ್ರ ಪಾಸ್ ಆಗುತ್ತೆ. 4 ವೀಲರು ಜೀಪು ಕಾರು ಯಾವುದು ಪಾಸ್ ಆಗೋದಿಲ್ಲ. ಅದರಿಂದ ನಮಗೆ ಸದ್ಯಕ್ಕೆ ನಾಳೆನೇ ರೆಡಿ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾರ ಹತ್ರ? ಸಂಬಂಧಪಟ್ಟ ಇಲಾಖೆ, ಗ್ರಾಮ ಪಂಚಾಯತಿ. ಸರ್, 2019ರ ರೀತಿಯಲ್ಲಿ ಆಗ್ಬಹುದು ಅನ್ನುವಂಥ ಆತಂಕ ಇದೆಯಾ? ಯಾವ ಥರ ಅಂತ ಹೇಳಿದರೆ ಈ ಸಲ ಕೂಡ ನೀರು ಅದೇ ಥರ ಬಂದಿದೆ. 2019ರಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಈ ಹೊಳೆ ಏನಿದೆ ಅದು ಆಳ ಇರಲಿಲ್ಲ, ಇವಾಗ ಸ್ವಲ್ಪ ಆಳ ಆಗಿದೆ. ನೀರು ಅದೇ ಥರ ನೀರು ಬಂದಿದೆ. ಸ್ವಲ್ಪ ಏನು ಒಂದು 2 ಗಂಟೆ ಅಷ್ಟೇ ಮಳೆ ಬಂದಿರೋದು. ಜಾಸ್ತಿ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಂದಿದ್ರೆ ಮತ್ತೆ ಅನಾಹುತ ಎಲ್ಲ ಜಾಸ್ತಿ ಆಗ್ತಾ ಇದೆ. ತುಂಬ ದೊಡ್ಡ ಅನಾಹುತ ಆಗ್ತಾ ಇತ್ತು. ಇಲ್ಲಿ ತುಂಬ ದೊಡ್ಡ ಅನಾಹುತ ಆಗ್ತಾ ಇತ್ತು. 1 ಗಂಟೆಯಲ್ಲಿ ಮಳೆ ಬಿಟ್ಟಿದ್ರಿಂದ ಇಷ್ಟಕ್ಕೆ ನಿಂತಿದೆ. ಇಲ್ಲಾಂದ್ರೆ ಇಡೀ ಊರಿಗೆ ಹೋಗೋದು. ತೋರಿಸ್ತಾ ಇದೆ ನೋಡಿ. ಇದು ಈ ಗಾಡಿ, ಇದು ಮಂಗಳೂರಿನ ಗಾಡಿ, ಮದುವೆದ್ದು ಗಾಡಿ. ನೋಡಿ ಇಲ್ಲಿ ಏನಾಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್, ಮಂಗಳೂರಿನ ಗಾಡಿ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ. ಇವರು ಕೊಲ್ಲಿಯಲ್ಲಿದ್ದಾರೆ. ಕೊಲ್ಲಿಯ ಒಂದು ಮದುವೆ ಮನೆಗೆ ಬಂದವರು. ಅವರನ್ನು ಮಾತನಾಡಿಸಬೇಕು. ಈ ಗಾಡಿಯ ಜೊತೆಗೆ ಬಂದಂಥವರು ಇದ್ದಾರೆ. ಮೇಡಮ್ ಬನ್ನಿ. ಅವರು ಮಂಗಳೂರಿನವರು. ಎಲ್ಲಿ ಮದುವೆ, ಯಾವಾಗ ಬಂದದ್ದು? ಮದುವೆ ಕೊಲ್ಲಿ ದೇವಸ್ಥಾನದಲ್ಲಿ ಆಯ್ತು ಮಧ್ಯಾಹ್ನ. ಇವಾಗ ಔತಣ ಕೊಟ್ಟುಂಟು, ಅದಕ್ಕೆ ಹೊರಡೋದು. ಆಗ ಸಂಕ ಕಟ್ಟಾಗಿ ಆಗ ತುಂಬಾ ಮಳೆ ಇತ್ತು, ಜಡಿ ಮಳೆ, ತುಂಬಾ ನೀರು ಬಿದ್ದು ಸಂಕ ಹೋಯ್ತಂತೆ. ಹಾಗೆ ನಮ್ದು ಗಾಡಿ ಆಚೆ ಉಂಟು. ಈಗ ಬೇರೆ ಒಂದು ಗಾಡಿ ನಮ್ಗೆ ಬಂದಿದೆ ತಕೊಂಡು ಹೋಗ್ಲಿಕ್ಕೆ. ಕರ್ಕೊಂಡು ಹೋಗ್ಲಿಕ್ಕೆ. ಓಕೆ. ಈಗ ನೀವು ಇಂಥ ಮಳೆ ನೋಡಿದ್ದೀರಾ? ಇಲ್ಲಪ್ಪ, ಜಡಿ ಎಂತ ಮಳೆ ಇವತ್ತು. ನಾವು ಅಲ್ಲಿ ಇಲ್ಲಂತೆ, ಮಂಗಳೂರಲ್ಲಿ ಇಷ್ಟು ಮಳೆ ಇಲ್ಲಂತೆ. ಮಂಗಳೂರಲ್ಲಿ ಫುಲ್ ಬಿಸಿಲು ಅಂತಲ್ಲ? ಹೌದಂತೆ, ಈ ಟೈಮಲ್ಲಿ ಎಂತ ಅಪ್ಪ ದೇವರಿಗೆ ಗೊತ್ತು. ಈಗ ನೀವು ಮಳೆ ಬಂದಾಗ ಎಲ್ಲಿದ್ರಿ? ನಾವು ಅಲ್ಲಿದ್ದೆ, ಅತ್ತೆ ಮನೆಯಲ್ಲಿ. ನನ್ನ ಮಗಳಿದ್ದು ಮದುವೆ ಇವತ್ತು. ಒಂದು ಅಜ್ಜಿ ಮನೆ ಅಲ್ಲಿದ್ರು. ಇವರು ಇಲ್ಲಿ ಇದ್ರು. ಇಲ್ಲಿಯವರು ಇಲ್ಲ, ಅಲ್ಲಿಯವರೇ. ನಮ್ದು ಬಸ್ ಉಂಟು ಅಲ್ಲಿ. ಆ ಬಸ್ನಲ್ಲಿ ಬಂದು ಇಲ್ಲಿ ಶಿಫ್ಟ್ ಆದ್ರು ಗಾಡಿ ಬಂದು. ಬಸ್ನಲ್ಲಿ ಗಾಡಿ ಅಲ್ಲಿ ಶಿಫ್ಟ್ ಆದ್ದು? ಅಲ್ಲಿ ಉಂಟು. ಎಲ್ಲಿ ಉಂಟು? ಅಲ್ಲಿ ದೇವಸ್ಥಾನ ಹತ್ತಿರ. ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅಂತೆಲ್ಲ ಕಟ್ಟಾಯ್ತಲ್ಲ.
ಈಗ ಈ ಎರಡೆರಡು ವೆಹಿಕಲ್ ಮಾಡಿಕೊಂಡು ಕಷ್ಟ ಆಗ್ಲಿಲ್ವಾ? ಹೌದು, ಕಷ್ಟ ಆಗ್ತದೆ. ಇಷ್ಟೊಂದು ಮಳೆ 2019ರಲ್ಲಿ ಪ್ರವಾಹ ಆಗಿತ್ತಂತ ಇಲ್ಲಿ, ನಿಮಗೆ ನೋಡಿದಾಗ ಭಯ ಆಯ್ತಾ? ಹೌದು, ಮತ್ತೆ ಎಲ್ಲರೂ ಭಯ ಬಿಟ್ರು. ಮಳೆ ನೀರ್ ಬೇಕು ನೋಡ್ಬೇಕು. ಅವ್ರು ಹೇಳಿದ್ರು ಎಂತಪ್ಪ ಪ್ರಳಯ ಆಗ್ತದೆ ಆತರ. ಹೌದು ಹೇಳ್ತಿದ್ರು ಮಕ್ಕಳೆಲ್ಲ. ವಯನಾಡಿಲ್ಲ ಆಯ್ತಲ್ಲ ಆ ತರ ಆಗಿದೆ ಅಂತ ಹೇಳ್ತಾ ಇದ್ರು. 2 ಗಂಟೆ ಹೊತ್ತು ಬಂತಲ್ಲ ಮಳೆ, ಅದಕ್ಕೆ. ಈಗ ಸ್ವಲ್ಪ ಬಿಟ್ಟಿದೆ, ಔತಣಕೂಟ ನಡೆಯುತ್ತೆ. ರಾತ್ರಿ ಹೋಗೋದು ಹೆಂಗೆ? ಹಾಗೆ ಅಲ್ಲಿ ತನಕ ಬರ್ತದೆ ಗಾಡಿ, ಮತ್ತೆ ಆ ಕಡೆ ನಮ್ ಗಾಡಿ ಉಂಟು. ಈಗ ಮಕ್ಕಳೇ ಬರ್ತಾರೆ ಅಲ್ಲಿ ಹೋಗ್ಲಿಕ್ಕೆ. ಇಲ್ಲಿಗೆ ನೀವು ಹೆಣ್ಣು ಕೊಟ್ಟದ್ದಾ? ಹೌದೌದು, ನನ್ನ ಮಗಳನ್ನು ಕೊಟ್ಟದ್ದು. ನಿಮ್ಮ ಮಗಳನ್ನು ಕೊಟ್ಟದ್ದು? ಏನ್ ಹೇಳ್ತೀರಿ ಮಗಳಿಗೆ? ಮಗಳಿಗೆ ಅದೇ ದೇವರದು ನೋಡ್ಬೇಕು. ಏನಾಗುದಿಲ್ಲ, ಇದು ಪರಿಸರ ದತ್ತವಾದಂತ ಪ್ರದೇಶ. ಕೊಲ್ಲಿ ದುರ್ಗಾ ಪರಮೇಶ್ವರಿಯ ಕೃಪೆ ಇದೆ. ಅದೇ ಅವರದ್ದು ಕೃಪೆ ಇದೆ. ಇಷ್ಟು ಏನಾಗ್ಲಿಲ್ಲ, ಇಲ್ಲಾದ್ರೆ ಏನಾದ್ರೆ ಆಗ್ತಿತ್ತ ಏನ. ತುಂಬಾ ಪವರ್ಫುಲ್ ದೇವರದ್ದು. ಈಗ ಮದುವೆದ್ದು ಸಂಭ್ರಮ ಖುಷಿಯೆಲ್ಲ ಆಯ್ತು, ಸ್ವಲ್ಪ ಮಳೆ ಆತಂಕ ಕೊಡ್ತು. ಹೌದು, ಸ್ವಲ್ಪ ಮಳೆದೊಂದು ಆದ್ರೆ ಈಗ ಬಿಟ್ಟಲ್ಲ, ಅದೇ ಖುಷಿ ಆಯ್ತು. ಈಗ ಸೇಫ್ ಇದ್ದೀರಿ? ಸೇಫ್ ಇದ್ದೀರಿ ದೇವರ ದಯೆಯಿಂದ. ಈಗ ನೀವು ಮಂಗಳೂರಿಗೆಲ್ಲ ಕಾಲ್ ಮಾಡಿದ್ರೆ ಅಲ್ಲೇನಾದ್ರೂ ಮಳೆ ಉಂಟಾ ಅಂತ? ಹೇಳಿದ್ವಿ, ಇಲ್ಲ ಅಂತ ಇಲ್ಲಿ ಮಳೆ ಬಿಸಿಲು ಇಲ್ಲ. ನೋಡಿ, ಇದು ಭಾರಿ ವಿಶೇಷ ಏನು ಅಂತಂದ್ರೆ, ಕೊಲ್ಲಿಯಲ್ಲಿ ಇಂತಹದೊಂದು ಮದುವೆ ಆಗಿದೆ. ಇಲ್ಲಿ ಆ ಮದುವೆಯಲ್ಲಿ ನಿಮ್ಮ ಮಗಳ ಹೆಸರೆಂತ? ಸುಹಾನಿ. ಅಳಿಯಂದು ಪ್ರದೀಪ. ಪ್ರದೀಪ ಮತ್ತು ಸುಹಾನಿ ಅವರ ಮದುವೆ ಆಗಿತ್ತು. ಆ ಹೆಣ್ಣಿನ ಕಡೆಯವರು, ಹೆಣ್ಣಿನ ತಾಯಿಯವರು, ಅವರು ಇಲ್ಲಿ ಬಾಕಿ ಆಗಿದ್ದಾರೆ. ಇಲ್ಲೊಂದು ಬಳ್ಳಾಜೆ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಗಾಡಿ ಈ ಕಡೆಗೆ ಬರೋದಿಲ್ಲ. ಆದ್ರಿಂದ ಮದುವೆಗೆ ಬಂದವರು ಕೂಡ ಇಲ್ಲಿ ಬಾಕಿ. ಈಗ ಔತಣಕೂಟಕ್ಕೆ ಈ ಕಡೆಯಿಂದ ಒಂದು ಗಾಡಿ, ಆ ಕಡೆಯಿಂದ ಒಂದು ಗಾಡಿ ಅರೇಂಜ್ ಮಾಡಿ ಅವರನ್ನ ಔತಣಕೂಟಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಿಮಗೆ ಎರ್ಮಾಲ್ ಪಳಿಕೆಯ ಕಡೂರು ದೇವದ ಎರ್ಮಾಲ್ ಪಳಿಕೆಯ ವಿಡಿಯೋವನ್ನು ಕೂಡ ತೋರಿಸ್ತಾ ಇದೀವಿ. ಬಹಳ ಆತಂಕವನ್ನ ತರಿಸುವಂತ ವಿಡಿಯೋ, ಅದರ ಜೊತೆಗೆ ಕುಕ್ಕಾವಿನ ವಿಡಿಯೋ ಇದೆ, ಅದರ ಜೊತೆಗೆ ಕೊಲ್ಲಿ ಸುತ್ತಮುತ್ತಲಿನ ವಿಡಿಯೋಗಳು ಕೂಡ ಆತಂಕ ಇದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ನವರು, PDO ಎಲ್ಲರೂ ಕೂಡ ಮಾತನಾಡಿದ್ದಾರೆ, ಜೊತೆಗೆ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಆದರೆ ಎಲ್ಲೂ ಬೆಳ್ತಂಗಡಿ ತಾಲೂಕಿನ ಬಹುತೇಕ 70% ಕಡೆ ಮಳೆ ಇಲ್ಲ. ಇಲ್ಲಿ ಈಗ ಏಕಾಏಕಿ 2 ಗಂಟೆಯಿಂದ ಮಳೆ ಸುರಿದಿಂದಾಗಿ ಪ್ರವಾಹದ ಆತಂಕ ನಂಬಲಿಕ್ಕಿಲ್ಲ. ಯಾಕೆಂತಂದ್ರೆ ಬೆಳ್ತಂಗಡಿ, ಗುರುವೇನಕೆರೆ, ಮದ್ದಡ್ಕ, ಮಡಂತ್ಯಾರ ಇಲ್ಲಿಯವರೆಲ್ಲ ಬರ್ಸವತ್ತನ್ನ ಅಂತ ಕೇಳುವಂತ ಪರಿಸ್ಥಿತಿ ಹಾಗಾಗಿದೆ. ಈಗ ಎಲ್ಲರೂ ಕೂಡ ಕರೆ ಮಾಡಿ ಹಾಕಿ ಕೇಳ್ತಾ ಇದ್ದಾರೆ, ಬರ್ಸವ ಇದನ್ನ ಅಂತ. ಅಂತಹ ಪರಿಸ್ಥಿತಿ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಈಗ ಆತಂಕ ಮನೆ ಮಾಡಿತ್ತು. ದೇವರ ದಯೆ ಈಗ ಸ್ವಲ್ಪ ವರುಣ ದೇವ ಕೃಪೆ ತೋರಿರೋದ್ರಿಂದ ಆ ಪ್ರವಾಹದ ಆತಂಕ ದೂರ ಆಗಿದೆ. ಆದ್ರೆ ಮತ್ತಷ್ಟು ಮರಗಳು, ಮತ್ತಷ್ಟು ದಿಮ್ಮಿಗಳೇನಾದ್ರೂ ಬಂದು ಮತ್ತೊಮ್ಮೆ ಮಳೆ ಬಂದ್ರೆ ಪ್ರವಾಹದ ಆತಂಕ ಇದ್ದೇ ಇದೆ ಅನ್ನುವಂಥದ್ದು ಸ್ಪಷ್ಟ. ಇಲ್ಲಿ ಇನ್ನೊಂದಷ್ಟು ಕಡೆಯ ವಿಡಿಯೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಒಟ್ಟಿನಲ್ಲಿ ಜನರು ಆತಂಕದಲ್ಲಿದ್ದಾರೆ. ಒಂದು ವೇಳೆ ರಾತ್ರಿ ಮಳೆ ಬಂದ್ರೆ, ಒಂದು ವೇಳೆ ನಾಳೆ ಮಳೆ ಬಂದ್ರೆ ಮತ್ತೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನುವಂಥ ಆತಂಕ ಜನರಲ್ಲಿ ಮನೆ ಮಾಡಿದೆ. ಜೊತೆಗೆ ಬಹಳಷ್ಟು ತೋಟಗಳಿಗೆ ನೀರು ನುಗ್ಗಿದೆ, ಬಹಳಷ್ಟು ಸೇತುವೆಗಳಿಗೆ ಹಾನಿಯಾಗಿವೆ, ರಸ್ತೆಯ ಇಕ್ಕೆಲಗಳಿಗೆ ಹಾನಿಯಾಗಿದೆ. ಇದಕ್ಕೆಲ್ಲದಕ್ಕೂ ಕೂಡ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಜನರು. ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಕೊಲ್ಲಿ.